ಟಾರ್ಗೆಟ್ ಕುಟುಂಬದ ಹೂವಿನ 50 ಜಾತಿಗಳಲ್ಲಿ ಒಂದು ಗೊಂಡೆ ಹೂವು. ಇವುಗಳ ಮೂಲ ಮಧ್ಯ ಅಮೆರಿಕ, ಮುಖ್ಯವಾಗಿ ಮೆಕ್ಸಿಕೋ. ಮೇರಿಗೋಲ್ಡ್ ಎಂಬ ಗೊಂಡೆ ಹೂವು ಹೆಚ್ಚು ಬೆಳೆಯುವ 3 ದೇಶಗಳು ಎಂದರೆ ಚೀನಾ, ಭಾರತ ಮತ್ತು ಪೆರು. ಭಾರತದ ಬೆಂಗಳೂರು ಗೊಂಡೆ ಹೂವಿನ ರಫ್ತು ಕೇಂದ್ರವಾಗಿದ್ದು, ಮುಖ್ಯವಾಗಿ ಯುಎಸ್ಎ ಮತ್ತು ಪಶ್ಚಿಮ ಏಷ್ಯಾಕ್ಕೆ ಇಲ್ಲಿಂದ ಗೊಂಡೆ ಹೂವು ರಫ್ತು ಆಗುತ್ತದೆ. ತಮಿಳುನಾಡು, ಮಧ್ಯಪ್ರದೇಶ, ಕರ್ನಾಟಕ ದೇಶದ ಪ್ರಮುಖ ಗೊಂಡೆ ಹೂವು ಬೆಳೆಯುವ ರಾಜ್ಯಗಳಾಗಿವೆ. ಗೊಂಡೆ ಹೂವನ್ನು ಧಾರ್ಮಿಕ ಮತ್ತು ಹಬ್ಬದ ವಾತಾವರಣದ ಅಲಂಕಾರ ಮತ್ತು ಮಾಲೆಗಳಿಗೆ ಬಳಸುತ್ತಾರೆ. ಚರ್ಮದ ಕಾಯಿಲೆಯ ಮದ್ದು ಮತ್ತು ಕಾಸ್ಮೆಟಿಕ್ಗಳಲ್ಲೂ ಗೊಂಡೆ ಹೂವು ಬಳಕೆಯಾಗುತ್ತದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬೆಂಗಳೂರು. ಮಂಗಳೂರಿನ ವಿಜಯ್ ಪಿಯು ಮಾಲ್ನಲ್ಲಿರುವ ಎಲ್ಇಡಿ ಝೋನ್ ಗ್ರಾಹಕರ ಅತ್ಯುತ್ತಮ ಸೇವೆಗೆ ಹೆಸರಾದ ವಿದ್ಯುತ್ ಉಪಕರಣಗಳ ಮಳಿಗೆ. ಹೆಸರಾಂತ ಬ್ರ್ಯಾಂಡ್ಗಳಾದ ಫಿಲಿಪ್ಸ್, ಮ್ಯಾಸ್ಕಾನ್, ಲಾಫೆಟ್, ಎಲ್ಇಡಿ ಲ್ಯೂಮ್ ಇನ್ನೂ ಅನೇಕ ಕಂಪನಿಗಳ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ನಮ್ಮಲ್ಲಿ ಆಕರ್ಷಕ ಕಡಿಮೆ ದರದಲ್ಲಿ ದೊರೆಯುತ್ತವೆ. ಆಕರ್ಷಕ ಅಲಂಕಾರಿಕ ತೂಗುದೀಪಗಳು, ಎಲ್ಇಡಿ ಶಾಂಡ್ಲಿಯರ್ಸ್, ವಾಲ್ ಲೈಟ್ಸ್, ಎಲ್ಇಡಿ ಮಿರರ್ಸ್, ವಾಟರ್ ಹೀಟರ್ಸ್, ಬಿಎಲ್ಡಿಸಿ ಫ್ಯಾನ್ಸ್, ಇದರೊಂದಿಗೆ ಕ್ರಾಂಪ್ಟನ್, ಆಟನ್ಬರ್ಗ್, ಓರಿಯಂಟ್ ಫ್ಯಾನ್ಸ್, ಎಒ ಸ್ಮಿತ್ ಪ್ಯೂರಿಫೈಯರ್ ಸ್ಪರ್ಧಾತ್ಮಕ ಬೆಲೆಯಲ್ಲಿ ದೊರೆಯುತ್ತವೆ. ನುರಿತ ತಜ್ಞರಿಂದ ಸರ್ವಿಸ್ ಕೂಡ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಶೋರೂಮ್ ಎಲ್ಇಡಿ ಝೋನ್ ಅನ್ನು ಸಂಪರ್ಕಿಸಿ.